ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ಬ್ರ್ಯಾಂಡ್ ಮಂಗಳೂರು ಸೌಹಾರ್ದ ಕ್ರಿಕೆಟ್ ಪಂದ್ಯಾಟವು ನಗರದ ಸಂತ ಅಲೋಷಿಯಸ್ ಕಾಲೇಜು ಮೈದಾನದಲ್ಲಿ ನಡೆಯಿತು. ಅತ್ಯುತ್ತಮವಾದಂತಹ ಒಂದು ಓಟ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಧಿಕಾರಿಗಳು, ಪತ್ರಕರ್ತರು ಸಾಕಷ್ಟು ಒತ್ತಡಗಳ ನಡುವೆ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಸೌಹಾರ್ದ ಕ್ರಿಕೆಟ್ನಂತಹ ಚಟುವಟಿಕೆಗಳು ಸಹಕಾರಿ ಎಂದು ಶುಭ ಹಾರೈಸಿದರು. ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಚಾಲೆಂಜಸ್ಗಳು ಬಹಳ ಜಾಸ್ತಿ. ಅದಕ್ಕೆ ಚಾಲೆಂಜಸ್ಗಳು ಯಾವ ರೀತಿ ಇರುತ್ತೆ ಅಂದರೆ, ವಾರಕ್ಕೆ ಒಂದಲ್ಲ, ದಿವಸದಲ್ಲಿ ಗಂಟೆಗಳಲ್ಲಿ ಒಂದೊಂದು ಇರುವಂಥ ಒಂದು ಇದರೊಳಗಡೆ ಬರೀ ಅಧಿಕಾರಿಗಳಷ್ಟೇ ಅಲ್ಲ, ಈವನ್ ಪತ್ರಕರ್ತರು ಕೂಡ ಒತ್ತಡದಲ್ಲೇನೆ ಕೆಲಸ ಮಾಡ್ತಾ ಇರುವಂಥದ್ದು. ಜಾಗ್ರಫಿಕಲಿ ಬಹಳ ದೊಡ್ಡ ದೊಡ್ಡ ಇದರೊಳಗಡೆ ಆದಾಗ ಸಂಪಾಜೆ ಬಾರ್ಡ್ರಿಂದ ಹಿಡಿದು ಚಾರ್ಮಾಡಿ, ಶಿರಾಡಿ, ಅಲ್ಲಿಂದ ನಮಗೆ ಮುಲ್ಕಿ ಬಾರ್ಡರ್ ತನಕನೂ ಕೂಡ ಪ್ರತಿಯೊಂದು ನ್ಯೂಸ್ಗಳು ಇರೋದನ್ನ ಕವರ್ ಮಾಡೋದು ಎಲ್ಲರಿಗೂ ಒಂದು ಒತ್ತಡದ ರೀತಿ ಒಳಗಡೆ ಕೆಲಸ ಮಾಡ್ತಾ ಇರುವಂಥ ಒಂದು ಪಾಯಿಂಟ್ಗಳಾಗಿದೆ. ಜೊತೆಗೆ ಕಳೆದ ಒಂದು ವರ್ಷದಲ್ಲಿ ಕೋವಿಡ್ ಕಡಿಮೆ ಆಗಿದ್ರು ಕೂಡ ಬೇರೆ ಬೇರೆ ರೀತಿಯಾದಂತಹ ಚಾಲೆಂಜಸ್ಗಳಲ್ಲಿ ಎಲ್ಲ ಇಲಾಖೆಯವರು ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಒಂದು ವಿಷಯದಲ್ಲಿ ಈ ಸಲನೂ ಕೂಡ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡೋದ್ರ ಮುಖಾಂತರ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ಗಳನ್ನ ನೋಡೋದು ಮತ್ತೆ ಫಿಸಿಕಲ್ ಎಬಿಲಿಟಿಯ ಬಗ್ಗೆ, ಫಿಸಿಕಲ್ ಅಜಿಲಿಟಿಯ ಬಗ್ಗೆನೂ ಕೂಡ ಒಂದು ಒತ್ತು ಕೊಡುವಂತ ಕೆಲಸ. ಜೊತೆಗೆ ಇಲ್ಲಿ ಇಂಜೂರ್ ಆಗದೆ ನಮ್ಮ ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಂಡು ಮುಂದಿನ 1 ವರ್ಷಗಳ ಕಾಲ ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕೂ ಕೂಡ ನಮಗೊಂದು ಅವಕಾಶ ಸಿಗ್ತಾ ಇರುತ್ತೆ. ಹಾಗಾಗಿ ಈ ವಿಷಯದೊಳಗಡೆ ಶ್ರೀನಿವಾಸ್ ಅವರು ಯಾವ ಒಂದು ಪ್ರೋಗ್ರಾಮ್ ಅಲ್ಲೂ ಕೂಡ ನಮ್ಮನ್ನ ಬಿಡದೇ ಇರುವಾಗೆ ಇನ್ವಾಲ್ವ್ ಮಾಡ್ಕೊತಾ ಇರೋದು ಬಹಳ ಖುಷಿಯಾಗಿರುವಂತಹ ಒಂದು ವಿಷಯ. ಇಷ್ಟು ಬಾಂಧವ್ಯ ಮೇ ಬಿ ಒಂದೊಂದು ಪ್ರೊಫೆಷನಲ್ ಫ್ರಂಟ್ ಒಳಗಡೆ ಯಾವ್ಯಾವ ನೆಗೆಟಿವ್ ಇದ್ರೊಳಗಡೆ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಕ್ರಿಟಿಕಲ್ ಕಮೆಂಟ್ಸ್ ಆಗಿರ್ಬೋದು, ಆ ಎಲ್ಲ ಇಶ್ಯೂಸ್ಗಳನ್ನ ಮೇಂಟೈನ್ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಫೇಸ್ ಮಾಡಬೇಕಾದ್ರೆ ಒಬ್ಬರನ್ನೊಬ್ರು ನಗ್ತಾ ಒಂದು ಸ್ವಾಗತ ಮಾಡುವಂತ ಒಂದು ಸ್ಪೋರ್ಟಿವ್ ಮನೋಭಾವನೆ ಏನಿದೆ ಅದು ಎಲ್ಲರಲ್ಲಿ ಇರೋದ್ರಿಂದ ಈ ಒಂದು ಟೂರ್ನಮೆಂಟ್ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಬೇಕಿಲ್ಲ. ಕ್ರೀಡಾ ಸ್ಫೂರ್ತಿ ಒಳಗಡೆ ಪ್ರದರ್ಶನ ಮಾಡೋದು. ಜೊತೆಗೆ ಈವನ್ ಶ್ರೀನಿವಾಸ್ ಇಂದಾಜಿ ಅವರು ಪ್ರತಿಯೊಂದು ಯಾವ್ದಾದ್ರು ಒಂದೊಂದು ಆಕ್ಚುಲಿ ವರ್ಲ್ಡ್ ಟೂರಿಸಂ ಡೇಗೆ ನಾವು ಒಂದು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಒಂದು ಇಂಟರ್ವ್ಯೂ ಮಾಡೋದಿತ್ತು. ಮತ್ತೆ ಐಡಿಯಾಸ್ ಗಳನ್ನ ಶೇರ್ ಮಾಡಿಕೊಂಡು ನಮ್ಮಲ್ಲಿ ಏನು ಟೂರಿಸಂ ನ ಪ್ರಮೋಟ್ ಮಾಡೋದಿದೆ. ಕಳೆದ ದಸರಾದಲ್ಲಿ ನಾವು ನೋಡಿದಾಗ ಏನು ಸ್ಟಾರ್ಟ್ ಮಾಡಿರುವಂತ KSRTC ಬಸ್ಗಳಾಗಿರ್ಬೋದು, ಟೆಂಪಲ್ ವಿಸಿಟ್ಸ್ ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಆಕ್ಟಿವಿಟೀಸ್ಗಳು ಬಹಳ ಹ್ಯೂಜ್ ಹಿಟ್ ಆಗ್ತಾ ಇದೆ. ಜೊತೆಗೆ ಈಗ ರೀಸೆಂಟ್ಲಿ ಒಂದು ಪಣಂಬೂರು ಟೆಂಡರ್ ಅನ್ನ ಕರೆದಿರೋದ್ರೊಳಗಡೆ ಕೂಡ ಪಾರ್ಟಿಸಿಪೇಷನ್ ನೋಡಿದ್ರೆ ಇಷ್ಟು ಒಂದು ಪ್ರೆಷರ್ ಏನು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಅದರಲ್ಲೂ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅನ್ನುವಂಥದ್ದು ದೊಡ್ಡ ಮಟ್ಟದೊಳಗಡೆ ಇದು ಹಾಗೆ ಆಗ್ತಾ ಇದೆ. ಚಿತ್ರರಂಗದಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ಎಲ್ಲಾ ಕಡೆನೂ ಕೂಡ ಕೋಸ್ಟಲ್ ವಿಚಾರಗಳೇ ಬಹಳಷ್ಟು ವಿಷಯ. ಆದಷ್ಟು ನಾವು ನೆಗೆಟಿವ್ ನ್ಯೂಸ್ ಗಳನ್ನ ಕೊಡದೆ ಮ್ಯಾಂಗ್ಳೂರ್ ಅನ್ನುವಂಥದ್ದು ಬಹಳ ಪಾಸಿಟಿವ್ ಆಗಿರುವಂತಹ ಕಂಟೆಂಟು, ಡೆವಲಪ್ಮೆಂಟ್ಗೆ ಮತ್ತೆ ಬಹಳ ರೀತಿಯಾದಂತಹ ಇನೋವೇಟಿವ್ ಕೆಲಸಗಳಿಗೆ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಇನ್ನೂ ಹೆಚ್ಚಿನ ನ್ಯೂಸ್ ಆಗಲಿ ಅನ್ನುವಂಥ ಒಂದು ಉದ್ದೇಶ ಏನು ಪತ್ರಕರ್ತರಿಗಿದೆ. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಇದಕ್ಕೆ ಸಪೋರ್ಟ್ ಆಗಿ ನಾವು ನಿಲ್ತೀವಿ. ಬ್ರ್ಯಾಂಡ್ ಮ್ಯಾಂಗ್ಳೂರ್ ಇನ್ನೂ ದೊಡ್ಡದಾಗ್ಲಿ, ಈ ಒಂದು ಕ್ರೀಡಾ ಸ್ಫೂರ್ತಿ ಎಲ್ಲರೂ ಮೆರೆದು ಈ ಕ್ರೀಡೆಯ ಟೂರ್ನಮೆಂಟ್ ಯಶಸ್ವಿಯಾಗಲಿ ಅಂತ ಹಾರೈಸ್ತಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಾತನಾಡುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದಿದೆ. ಜೊತೆಗೆ ಪ್ರವಾಸೋದ್ಯಮದಲ್ಲಿ ರಾಜ್ಯಕ್ಕೆ ಮಾದರಿಯಾಗುವಂತೆ ಅಭಿವೃದ್ಧಿಪಡಿಸಲು ಅವಕಾಶವಿದೆ ಎಂದು ಶುಭ ಹಾರೈಸಿದರು. ಮಂಗಳೂರು ಒಂದು ಶಿಕ್ಷಣ ಕಾಶಿ, ಇದೊಂದು ಉದ್ಯೋಗ ಕಾಶಿ.
ಇದು ಕೇವಲ ಒಂದು ಜಿಲ್ಲಾ ಕೇಂದ್ರ ಅಲ್ಲ, ಇದೊಂದು ಅಂತಾರಾಷ್ಟ್ರೀಯ ನಗರ. ಇಂಟರ್ನ್ಯಾಷನಲ್ ಏರ್ಪೋರ್ಟು ಎಷ್ಟು ಕಡೆ ಇದೆ ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ಪೋರ್ಟು NMPT ಅಂತ ಪೋರ್ಟು ಇರೋದು ಮಂಗಳೂರಲ್ಲಿ ಮಾತ್ರ. ಅದೇ ರೀತಿ ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು, ರೋಡ್ ಕನೆಕ್ಟಿವಿಟಿ ಇರ್ಬೋದು. ಮತ್ತು ಈ ಭಾಗದಲ್ಲಿ ಏನು ನಮಗೆ ಬೇಕು ಅನ್ನುವಂಥದ್ದೇ ಉಳಿಸಿಲ್ಲ ದೇವರು. ಅಷ್ಟು ಸಮೃದ್ಧವಾಗಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ನೀರು ಕೊಟ್ಟಿದ್ದಾರೆ, ಸಮುದ್ರ ಕೊಟ್ಟಿದ್ದಾರೆ, ಪ್ಲೇನ್ ಲ್ಯಾಂಡ್ಸ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ, ಹಾರ್ಟಿಕಲ್ಚರ್ ಲ್ಯಾಂಡ್ಸ್ ಇದೆ, ಇಲ್ಲಿ ಟೆರೇನ್ ಇದೆ. ಯು ನೇಮ್ ಎನಿಥಿಂಗ್ ಇಟ್ ಈಸ್ ದೇರ್ ಇನ್ ದಕ್ಷಿಣ ಕನ್ನಡ. ಅದು ಇನ್ನು ನಮ್ಮ ಲಿಮಿಟ್ಸಲ್ಲಿ ಸ್ವಲ್ಪ ಸುಮಾರು. ಜಿಲ್ಲಾಧಿಕಾರಿಗಳ ಸಂಪೂರ್ಣ ವ್ಯಾಪ್ತಿ ಈ ಕಡೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಆ ಕಡೆ ಹೋದ್ರಂತೂ ನಿಜವಾಗ್ಲೂ ಇದೇನಾ ಸ್ವರ್ಗ ಅಂತ ಅನ್ಸುತ್ತೆ. ಅಂತ ಅದ್ಭುತವಾದಂತಹ ಜಿಲ್ಲೆ ಇದು. ಬ್ರ್ಯಾಂಡ್ ಮಂಗಳೂರು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದೆ ಬೆಳೀಲಿ. ಕ್ರೀಡಾ ಸ್ಫೂರ್ತಿ ಹೇಳುವಂಥದ್ದು ಉತ್ತಮ ಔಷಧಿಯಾಗಿದೆ. ಅನೇಕ ಕಾಯಿಲೆಗಳಿಗೆ ಅದು ದಿವ್ಯೌಷಧ. ಇಂತಹ ಸದಾವಕಾಶ ಸದ್ಬಳಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯ ಅಭಿಪ್ರಾಯ ವ್ಯಕ್ತಪಡಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ ಕ್ರೀಡಾ ಸ್ಫೂರ್ತಿ ಅಂತ ಹೇಳುವಂಥದ್ದು ಬೆಸ್ಟ್ ಮೆಡಿಸಿನ್ ಅಂತ ನಾನು ಹೇಳ್ತೇನೆ. ಅನೇಕ ಕಾಯಿಲೆಗಳಿಗೆ ಅದು ದಿವ್ಯ ಔಷಧ. ಅದಕ್ಕಾಗಿ ನಾವು ಸುಮ್ಮನೆ ಕೂತ್ಕೊಂಡು ವ್ಯಥೆ ಪಡ್ಕೊಂಡು ಏನು ಪ್ರಯೋಜನ ಇಲ್ಲ. ಇಂಥ ಒಂದು ಸದಾವಕಾಶದ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆಲ್ಲರಿಗೂ ಆದರ್ಶಪ್ರಾಯರು. ಪೊಲೀಸ್ ಕಮಿಷನರ್ ಕೂಡ ಬಹಳ ಸರಳ ಸಜ್ಜನಿಕೆಯಿಂದ ಎಲ್ಲರಿಗೂ ಸ್ಫೂರ್ತಿ ತುಂಬುವವರು. ಮತ್ತು ನಮ್ಮ ಜಿಲ್ಲೆಯ ಬಗ್ಗೆ ಹೆಮ್ಮೆ ಮತ್ತು ಅಭಿಮಾನವನ್ನು ಈ ದೃಷ್ಟಾಂತಗಳ ಮೂಲಕ ವ್ಯಕ್ತಪಡಿಸಿದರು. ಒತ್ತಡಗಳಿರುತ್ತೆ, ಅದನ್ನು ನಿಭಾಯಿಸಲಿಕ್ಕೆ ಇದೊಂದು ದಿವ್ಯೌಷಧ. ಆದ ಕಾರಣ ಇದು ಚೆನ್ನಾಗಿ ನಡೆಯಲಿ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ KV ಅವರು ಮಂಗಳೂರು ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಎಸೆದ ಚೆಂಡನ್ನು ಬೌಂಡರಿ ಬಾರಿಸುವುದರ ಮೂಲಕ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಅವರಿಗೆ ಬಲವಾದ ಹೊಡೆತಲ್ಲಿ ಬೌಂಡರಿ ಹತ್ತ ಹೋಗ್ತಾ ಇದೆ ಬಾಲ್ ಅಂತ ನಾವೆಲ್ಲ ಕಾಯ್ತಾ ಇದ್ದೇವೆ. ಮತ್ತೊಂದು ಚೆಂಡು ಬೌಂಡರಿ. ಕಮಿಷನರ್ ಸರ್ ಅವರಿಗೆ ಮತ್ತೊಂದು ಹೊಡೆತ ಇಲ್ಲ. ಬ್ಯಾಟಿಂಗ್ ಮಾಡಬೇಕಾಗಿ ವಿನಂತಿ. ರಿವರ್ಸ್ ಸ್ವೀಪ್ ಇಲ್ಲ. ಓ ಶಶಿಕುಮಾರ್ ಸರ್ ಅವರಿಗೆ ವೈಟ್ ಬಾಲ್. ಮತ್ತೊಂದು ವಿಷಯವರಿಂದ ಕ್ಯಾಚ್ ಔಟ್ भी नहीं हुआ. राघु और मानिक जो खेल दिया है और सीधे फील्डर की दिशा में इसी के साथ बैट्समैन राघु का विकेट गिरा और मानिक जो कि खेल रहे हैं हवा में गेंद को खेल दिया है और सीधे फील्डर की दिशा में इसी के साथ बैट्समैन आउट. निश्चित तौर पर श्री रोहन मंत्री जी को हृदय से क्रिकेट श्रृंखला की रचना की गई थी और कुछ इस बार बहुत जबरदस्त बाउंड्री लाइन के ऊपर से स्क्वायर लेग पर गेंद गई 6 रनों के लिए. ಬ್ಯಾಟಿಂಗ್ ಮಾಡಿದರು. ಈಗ ಬ್ಯಾಟಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದ. ಈಗ ಮತ್ತೊಮ್ಮೆ ಉತ್ತಮವಾದಂಥ ಎಸೆತ. ಅದನ್ನು 2-3 ಜನ ಕ್ಷೇತ್ರ ರಕ್ಷಕರು ಮತ್ತೊಮ್ಮೆ ಎಸೆತ ಅತ್ಯುತ್ತಮವಾದ ಔಟ್. ಭರತ್ ಜಿಲ್ಲಾಧಿಕಾರಿ 11 ತಂಡ ಬೌಲಿಂಗ್ ನಡೆಸ್ತಾ ಇದೆ ಫಾರಿನ್ ನಿಂದ. ಮತ್ತೆ ಔಟ್ಸೈಡ್ ದಿ ಲೆಗ್ ಸ್ಟಂಪ್. ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ, ರೋಹನ್ ಕಾರ್ಪೊರೇಷನ್ ಮಂಗಳೂರು ಇದರ ಆಡಳಿತ ನಿರ್ದೇಶಕ ರೋಹನ್ ಮೊಂತೆರೋ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ರೋಹನ್ ಕಾರ್ಪೊರೇಷನ್ ಮಂಗಳೂರು ಇದರ ಆಡಳಿತ ನಿರ್ದೇಶಕ ರೋಹನ್ ಮೊಂತೆರೋ ಅವರು, ಮಂಗಳೂರು ಅಭಿವೃದ್ಧಿಗೋಸ್ಕರ ಎಲ್ಲರ ಸಹಕಾರ ಅಗತ್ಯವಿದೆ. ಈ ಮೂಲಕ ಬ್ರ್ಯಾಂಡ್ ಮಂಗಳೂರು ಆಗಿ ಬೆಳೆಯಲು ಸಾಧ್ಯ ಎಂದು ಹೇಳಿದರು. ನಮಗೆ ಬ್ರ್ಯಾಂಡ್ ಮಂಗಳೂರು ಹೇಳುವಾಗ ಭಾರಿ ಖುಷಿ ಆಗ್ತದೆ. ಯಾಕೆಂದರೆ ಮಂಗಳೂರು ಬೆಳಿಬೇಕು. ಮಂಗಳೂರನ್ನು ಒಂದು ಉನ್ನತ ಮಟ್ಟಕ್ಕೆ ಎಲ್ಲರೂ ಸೇರಿ, ಒಬ್ಬೊಬ್ಬರು ಏನು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸೇರಿ ಇದು ಬ್ರ್ಯಾಂಡ್ ಮಂಗಳೂರನ್ನು ದೊಡ್ಡ ಮಟ್ಟಕ್ಕೆ ಕೊಂಡೋಗಬೇಕು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗಬೇಕು. ಇದು ಕೊಂಡೋಗಬೇಕಾದ್ರೆ ಎಲ್ಲರದ್ದು ಸಪೋರ್ಟ್ ಬೇಕು. DC ಅವರ ಮುಂದಾಳುಕದಲ್ಲಿ ಇದೊಂದು ಬ್ರ್ಯಾಂಡ್ ಮಂಗಳೂರು ಒಳ್ಳೆಯ ಥರದಲ್ಲಿ ಡೆವಲಪ್ ಆಗ್ತಾ ಇದೆ. ನಮಗೆ ಭಾರಿ ಖುಷಿ. ಪಂದ್ಯಾಟದಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ನ ಜನಪ್ರಿಯ ಹಿಂದಿ ವೀಕ್ಷಕ ವಿವರಣೆಕಾರ ಅಜಯ್ ರಾಜ್ ಮತ್ತು ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಅವರ ವೀಕ್ಷಕ ವಿವರಣೆ ವೀಕ್ಷಕರ ಗಮನ ಸೆಳೆಯಿತು. बाजी में हो, विकेट लेने की क्षमता हो और रनों पर अंकुश लगाने का जो मौका है उस पर इस बीच गेंद बहुत अच्छी गेंद थी, लेकिन बहुत खूबसूरती के साथ गेंद को ड्राइव कर दिया. एक्स्ट्रा कवर बाउंड्री लाइन के बाद ಆಟಗಾರ ಬ್ಯಾಟ್ಸ್ಮನ್ ಮತ್ತೆ ಅದಕ್ಕೆ ಸೇವಲ್ಲಿ ಎದುರಿಸಲು ವಿಫಲರಾಗಿದ್ದಾರೆ.
ಆನ್ ಸೈಡ್ ನಲ್ಲಿ 1-2-3 ಜನ ಕ್ಷೇತ್ರ ರಕ್ಷಕರು. ಇದು ಬ್ಯೂಟಿಫುಲ್ ಆದರೆ ಕ್ಯಾಚ್. ಈ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ತಂಡ, ಮಂಗಳೂರು ಮಹಾನಗರ ಪಾಲಿಕೆಯ ತಂಡ, ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡವು ಭಾಗವಹಿಸಿದವು. ಮಲ್ಲೇಶ್ ಅವರಿಗೆ 2ನೇ ಸೆತ. ಮತ್ತೊಂದು ಲೆಗ್ ಬೈ ಮುಖಾಂತರ 1 ರನ್ ಸೇರಿಸುವ ಯತ್ನಲ್ಲಿ ರನ್ಔಟ್ ಸಾಧ್ಯತೆ ಇಲ್ಲಿ. ಬಲವಾದ ಮನವೇ, ಮಲ್ಲೇಶ್ ಅವರು ರನ್ಔಟ್ ಆಗಿದ್ದಾರೆ. ರೋಚಕ ಪಂದ್ಯಾಟದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡವು ವಿನ್ನರ್ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ತಂಡವು ರನ್ನರ್ ಪ್ರಶಸ್ತಿ ಪಡೆದುಕೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಭಗವಾನ್ ಸೋನಾವಣೆ ಬಹುಮಾನ ವಿತರಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್, ಪದಾಧಿಕಾರಿಗಳಾದ ಜಗನ್ನಾಥ್ ಶೆಟ್ಟಿಬಾಳ, ಹರೀಶ್ ರೈ, ಆರಿಫ್ ಮುಡಬಿದ್ರೆ, ಪುಷ್ಪರಾಜ್ ಬಿಎನ್, ಭಾಸ್ಕರ್ ರೈ ಕಟ್ಟ, ರಾಜೇಶ್ ಪೂಜಾರಿ, ಭರತ್ ರಾಜ್, ರಾಜೇಶ್ ದಡ್ಡಂಗಡಿ ಉಪಸ್ಥಿತರಿದ್ದರು. ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದರು. ವಿಜಯ ಕೋಟ್ಯಾನ್ ಪಡು ಕಾರ್ಯಕ್ರಮ ನಿರೂಪಿಸಿದರು. रफ्तार की गेंदबाजी इस तरह की गेंदबाजी नहीं करते हैं, लेकिन एक अजीब पैतरा है जिसकी वजह से बैट गेंद फील्डर की दिशा में गई, लेकिन ಬೌಲರ್ ಹೆಸರು ಈ ಸಂದರ್ಭದಲ್ಲಿ ಉತ್ತಮವಾದಂತಹ ಎಸೆತ. ಆದರೆ ಇದು ಕೂಡ ಉತ್ತಮವಾದಂತಹ ಎಸೆತ. ಆದರೆ ವಿಕೆಟ್ ಕೀಪರ್ ಅವರು ಕೂಡ ಅದನ್ನು ತಡೆಯುವಲ್ಲಿ ವಿಫಲರಾದರೆ ಬಹಳ ವಿಪರ್ಯಾಸಕರ ಕೂಡ. ಜಿತೇಶ್ ಅವರ ಬೌಲಿಂಗ್ ಅದು ಔಟ್ಸೈಡ್ ದಿ ಔಟ್ ಅಂಡ್ ಬ್ಯೂಟಿಫುಲ್ ಬ್ಯಾಟಿಂಗ್ ಅದನ್ನು ಅಂತ ಹೇಳಿದ. ಮತ್ತೊಮ್ಮೆ ಈಗ ಬ್ಯೂಟಿಫುಲ್ ಕವರ್ ಡ್ರೈವ್ ಎಲ್ಲರೂ ಆಡ್ತಾ ಇದ್ದಾರೆ. ಸಾಮೂಹಿಕ ಇಟ್ಟುಕೊಳ್ಳೋಣ. ಆಮೇಲೆ ಈಗ ಈ ಬಾರಿ and was taken into second attempt. ಮತ್ತೆ ಬರ್ತಾ ಇದ್ದಾರೆ ಅವರು ಆಫ್ ಸ್ಪಿನ್ ಗೆ ಪ್ರಯತ್ನ ಮಾಡ್ತಾರೆ. This is a nice shot from the deputy commissioner. ಅವರು beautiful hit. That's beautiful. ಜಿಲ್ಲಾಧಿಕಾರಿ ಅವರಿಗೆ 4 ರನ್ಗಳ ಸೇರ್ಪಡೆ. That's beautiful. That's beautiful. ಜಿಲ್ಲಾಧಿಕಾರಿ ಅವರ ಸಮಯೋಚಿತ ಆಟ. ನಾವು ಡಾಕ್ಟರ್ ರಾಜೇಂದ್ರ ಸಮಯೋಚಿತವಾದಂಥ ಆಟ. ನಮ್ಮ ಅಡಿಷನಲ್ DC ಅವರು ಈಗ ಆಟ ಆಡ್ತಾ ಇದ್ದಾರೆ. nice flick, but अपना शोर बदल चुके हैं. बहुत विकेट ऑन साइड का उछाल दिया. बहुत बेहतरीन स्ट्रोक है. बाउंड्री लाइन के ऊपर से गई एक और ब्रांड मैंगलोर का 6 रन स्कोरिंग की है. और स्टैटिस्टिशियन की जो भूमिका उन्होंने अदा की है बहुत जबरदस्त है. विनिंग स्ट्रोक हो सकता है. गेंद को स्क्रैप के ऊपर से